ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೇರಳ ರಾಜ್ಯ ಶೌರ್ಯ ರಥಯಾತ್ರೆಯು ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ವಠಾರದಲ್ಲಿ ಉದ್ಘಾಟನೆಗೊಂಡು ಯಾತ್ರೆ ಪ್ರಾರಂಭವಾಯಿತು. ಕಾರ್ಯಕ್ರಮವನ್ನು ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷರಾದ ಶ್ರೀ ರವೀಶ್ ತಂತ್ರಿಯವರು ಉದ್ಘಾಟಿಸಿದರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ವೇದಿಕೆಯಲ್ಲಿ ಸಂಘ ಪರಿವಾರದ ನಾಯಕರು ಉಪಸ್ಥಿತಿ ಇದ್ದರು. ಈ ಸಂದರ್ಭ ನಿವೃತ್ತ ಯೋಧರಿಗೆ ಸನ್ಮಾನಿಸಲಾಯಿತು. ನಮ್ಮ ಹಿಂದೂ ಪರಿಷತ್ತಿನ 60ನೇ ವರ್ಷದ ಶೌರ್ಯ ಜಾಗರಣ ಅಭಿಯಾನದ ಕಾರ್ಯಕ್ರಮ ಇವತ್ತು ಮಂಜೇಶ್ವರ ಮದರಂತೇಶ್ವರ ದೇವಸ್ಥಾನದಲ್ಲಿ ರಥಯಾತ್ರೆ ಉದ್ಘಾಟನೆಗೊಂಡು ಕೇರಳದ ತಿರುವನಂತಪುರಕ್ಕೆ ಹೋಗಲಿದೆ. ಹಾಗೆಯೇ ಇದರಲ್ಲಿ ನಮ್ಮ ಹಿಂದೂ ಪರಿಷತ್ತಿನ ಬಜರಂಗ ದಳದ ಕೇರಳ ಮತ್ತು ಕರ್ನಾಟಕದ ಅಲ್ಲದೆ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಪಾಲ್ಗೊಂಡರು. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಪೂರ್ವಕವಾಗಿ ವಿಜಯ ಸಾಧಿಸಿದೆ. ಇದಕ್ಕೆ ಎಲ್ಲ ನಮ್ಮ ಕಾಸರಗೋಡು ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಇದು ಕಾರ್ಯಕ್ರಮಕ್ಕೆ ಯಶಸ್ವಿಯಾದ ಕಾರಣ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಒಂದೇ ಮಾತರಂ. ಸಾಮಾಜಿಕ ಎಲ್ಲ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡವರು. ಇವರಿಗೆ ನಮ್ಮ ಈ ಸಮಿತಿಯ ಪರವಾಗಿ ಹಾಗೂ ನಮ್ಮ ಮಾರ್ಗ ಒದಗಿ ಬರ್ತದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಷಷ್ಠಬ್ದಿ ಸಮಾರಂಭ ಆಗುವಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಹೆಚ್ಚಿನ ಅಂಶ ಚಕ್ರಪಾಣಿ ದೇವ ಪೂಜಿತಾ ಇದ್ದಾರೆ. ಮಾರ್ಕಾಂಡೇಯ ಶಾಂತಿ ಆಗಬೇಕು ಅಂತ ಕಾಣ್ತದೆ. ಷಷ್ಠಬ್ದಿಗೆ 60 ವರ್ಷ ಪೂರೈಸುವಂಥ ಸಂದರ್ಭದಲ್ಲಿ ಮಾರ್ಕಾಂಡೇಯ ಶಾಂತಿ ಆಗಬೇಕು. ಇವತ್ತು ನಾವೆಲ್ಲರೂ ಕೂಡ ಶೌರ್ಯ ಜಾಗರಣ ಯಾತ್ರೆಯ ಮುಖಾಂತರ ಈ ವಿಶ್ವ ಹಿಂದೂ ಪರಿಷತ್ತಿಗೆ ಇನ್ನು ವಾಪಸ್ಸು ಒಂದರಿಂದ, ಯಾಕೆಂತ ಹೇಳಿದ್ರೆ ಒಂದು ಚೈತನ್ಯ ತುಂಬಿಕೊಂಡು ಮುಂದುವರಿಯುವಂತ ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ.